ಮಿನಿ ಮಂಗಳೂರು ಎಂದೇ ಗುರುತಿಸಿಕೊಂಡಿರುವ ಮಧ್ಯ ಮುಂಬಯಿಯ ಉಪನಗರ ದೊಂಬಿವಲಿಯ ಸಾಮಾಜಿಕ ಸಂಘಟನೆ ಶ್ರೀ ಸಾಯಿನಾಥ್ ಮಿತ್ರ ಮಂಡಳಿಯ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು. ಮುಂಬೈ ಉಪನಗರ ಡೊಂಬಿವಲಿಯ ಪ್ರಮುಖ ಸಂಘಟನೆಗಳಲ್ಲಿ ಒಂದಾದ ಶ್ರೀ ಸಾಯಿನಾಥ್ ಮಿತ್ರ ಮಂಡಳಿ ಇದರ 13ನೇ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮ ಮಾರ್ಚ್ 8ರಂದು ಠಾಕೂರ್ ಸಭಾಗೃಹದಲ್ಲಿ ನಡೆಯಿತು. ಮೊದಲಿಗೆ ಮಹಿಳೆಯರಿಗಾಗಿ ಹಳದಿ ಕುಂಕುಮ ಕಾರ್ಯಕ್ರಮ ನಡೆಯಿತು. ನಂತರ ಯುವ ಕಲಾವಿದ, ಸಂಘಟಕ, ಉತ್ಸಾಹಿ ನವತರುಣ ಚಿನ್ಮಯ್ ಮೋಹನ್ ಸಾಲ್ಯಾನ್ ನಿರ್ವಹಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದ ಕಲಾಭಿಮಾನಿಗಳ ಮನಸೂರೆಗೊಂಡಿತು. ನಂತರ ಯುವ ಭಾಗವತ ನಾರಾಯಣ ಪೂಜಾರಿ ಅವರ ಪ್ರಾರ್ಥನೆಯೊಂದಿಗೆ ನಡೆದ ಸಭಾ ಕಾರ್ಯಕ್ರಮಕ್ಕೆ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಮಂಡಳಿಯ ಅಧ್ಯಕ್ಷ ಮೋಹನ್ ಜಿ ಸಾಲ್ಯಾನ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಾಮಾಜಿಕ, ಶೈಕ್ಷಣಿಕ ಅಂದರೆ ಧಾರ್ಮಿಕ ಕ್ಷೇತ್ರಗಳು ಕೆಲಸ ಮೊದಲು ಈ ಸಾಮೂಹಿಕ ವಿವಾಹವನ್ನು ಈ ಸಾಂಸ್ಕೃತಿಕ ಮುಖಾಂತರ ಮತ್ತು ಧ್ವಜ ಮಾಡ್ತಿನ ಆಶಾ ಏನಿರ್ತದೆ ಅವು ಅವರ ಹಾವು ಮಂಡಳಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮೊಗವಿರ ವರದಿ ವಾಚಿಸಿದರು. ಸಮಾನ ಮನಸ್ಕರಾದ ಮಿತ್ರರನ್ನು ಒಗ್ಗೂಡಿಸಿ ಉನ್ನತವಾದ ಧ್ಯೇಯವನ್ನಿಟ್ಟುಕೊಂಡು 2006ರಲ್ಲಿ ಶ್ರೀ ಸಾಯಿನಾಥ್ ಮಿತ್ರ ಮಂಡಳಿಯನ್ನು ಆರಂಭಿಸಿದೆವು. ನಮ್ಮ ಮಂಡಳಿ ಯಶಸ್ವಿ ನಡೆಗೆ ಈಗ 13ರ ಹರೆಯ. ಈ ಸಂದರ್ಭ ಕಲಾ ಜಗತ್ತು ಮುಂಬೈ ಇದರ ಸಂಸ್ಥಾಪಕ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಿಜಯಕುಮಾರ್ ಶೆಟ್ಟಿ, ಜಗದಂಬಾ ಮಂದಿರ ಯಕ್ಷಕಲಾ ಸಂಸ್ಥೆ ಡೊಂಬಿವಲಿಯ ಅಧ್ಯಕ್ಷ ಹರೀಶ್ ಡಿ ಶೆಟ್ಟಿ ಹಾಗೂ ಹಿರಿಯ ಹೋಟೆಲ್ ಕಾರ್ಮಿಕ ಜಯ ಶೆಟ್ಟಿ ಇವರುಗಳನ್ನು ಸನ್ಮಾನಿಸಲಾಯಿತು. ಅತಿಥಿಗಳಾಗಿ ಆಗಮಿಸಿದ್ದ ಉದ್ಯಮಿಗಳು, ಸಮಾಜ ಸೇವಕರು ಆದ ಪ್ರಭಾಕರ ಶೆಟ್ಟಿ ಕಲ್ಲಡ್ಕ, ಪ್ರಭಾಕರ ಹೆಗ್ಡೆ, ರವಿ ಎಸ್ ಪೂಜಾರಿ, ಸುರೇಶ್ ಶೆಟ್ಟಿ, ಅಡ್ವೊಕೇಟ್ ರಾಮಣ್ಣ ಎಂ ಭಂಡಾರಿ, ಚಂದ್ರಶೇಖರ್ ಬೆಲ್ಚಡ, ರವಿ ಸುವರ್ಣ, ಅಶೋಕ್ ಶೆಟ್ಟಿ, ಭಾಸ್ಕರ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮೋಹನ್ ಸಾಲ್ಯಾನ್ ಅವರ ನೇತೃತ್ವದಲ್ಲಿ ಮಂಡಳಿಯು ಮಾಡುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸಿದರು. ನಂತರ ದತ್ತು ಸ್ವೀಕಾರ, ಅರ್ಹರಿಗೆ ಶೈಕ್ಷಣಿಕ ನೆರವು ಹಾಗೂ ವೈದ್ಯಕೀಯ ನೆರವು ನೀಡಲಾಯಿತು. ಈ ಸಂದರ್ಭ ದಾಂಪತ್ಯ ಜೀವನದ ಸುವರ್ಣ ಮಹೋತ್ಸವ ಪೂರೈಸಿದ ಡೊಂಬಿವಲಿಯ ಹಿರಿಯ ಸಮಾಜ ಸೇವಕ ಆರ್ ಬಿ ಶೆಟ್ಟಿ ದಂಪತಿಗಳು ಹಾಗೂ ಷಷ್ಠಿ ಪೂರ್ತಿಯನ್ನು ಆಚರಿಸುತ್ತಿರುವ ಸಮಾಜ ಸೇವಕ, ಸಂಘಟಕ ರವಿ ಸನಿಲ್ ಅವರನ್ನು ಗೌರವಿಸಲಾಯಿತು. ಮಂಡಳಿಯ ಗೌರವ ಅಧ್ಯಕ್ಷ ಗಣೇಶ್ ಮೊಗವಿರ ದಂಪತಿ ಹಾಗೂ ಅಧ್ಯಕ್ಷ ಮೋಹನ್ ಜಿ ಸಾಲ್ಯಾನ್ ದಂಪತಿಯನ್ನು ಮಂಡಳಿಯ ಸದಸ್ಯರು ಗೌರವಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಚಂದ್ರಶೇಖರ್ ಪೂಜಾರಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. 13ನೇ ವರ್ಷ ಅರ್ಥಾತ್ ನಾಲ್ಕು ಸಂಖ್ಯೆದ ಬಾರಿ ಎಡ್ಡೆ ದಯ ಬಂದಾಗ ಈಗಲೂ ಏಪಲ ಪಚ್ಚಿರ ಇದೆಲ್ಲ ದಾನ ಮಲ್ಪೊಂಡ್ರೆ 4 ಬಿತ್ತು ಪಚ್ಚಿರ ದಾನ ಮಲ್ಪೊಂಡು 13 ವರ್ಷಕ್ಕಿಂತ ನಾವು ನೂತನ ವರ್ಷ ಹೋಗ್ತಿರ ಸಂದರ್ಭಕ್ಕೆ ಬರಡು. ಮಂಡಳಿಯ ಉಪಾಧ್ಯಕ್ಷರುಗಳಾದ ಮೋಹನ್ ಪೂಜಾರಿ, ಆನಂದ ಶೆಟ್ಟಿ, ಕೋಶಾಧಿಕಾರಿ ವಾಸು ಮೊಗವಿರ, ಜೊತೆ ಕಾರ್ಯದರ್ಶಿ ದಿನಕರ ಸಾಲ್ಯಾನ್ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. ಒಂದಾಸ್ ಕಣ್ಣಂಗರ್, ಅಶೋಕ ಡಿ ಶೆಟ್ಟಿ ಸನ್ಮಾನಿತರನ್ನು ಪರಿಚಯಿಸಿದರೆ, ಸಂಘಟಕ, ಸಮಾಜ ಸೇವಕ ಡೊಂಬಿವಲಿಯ ಮುತ್ತು ವಸಂತ ಸುವರ್ಣ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಕೋಟಿ ಚೆನ್ನಯ್ಯ ಯಕ್ಷಗಾನ ಪ್ರದರ್ಶನಗೊಂಡಿತು. 13 ವರ್ಷಗಳ ಹಿಂದೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ತಮ್ಮಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗಬೇಕು ಎಂಬ ಉದ್ದೇಶದಿಂದ ಆರಂಭಿಸಿದ ಶ್ರೀ ಸಾಯಿನಾಥ ಮಿತ್ರ ಮಂಡಳಿಯು ಇದೀಗ ರಂಗಕರ್ಮಿ, ಸಮಾಜ ಸೇವಕ, ಸಂಘಟಕ ಮೋಹನ್ ಸಾಲ್ಯಾನ್ ಇವರ ದಕ್ಷ ನೇತೃತ್ವದಲ್ಲಿ ಗೌರವಾಧ್ಯಕ್ಷ ಗಣೇಶ ಮೊಗವೀರ ಮತ್ತು ಎಲ್ಲ ಪದಾಧಿಕಾರಿಗಳ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಅರ್ಹರಿಗೆ ಶೈಕ್ಷಣಿಕ, ವೈದ್ಯಕೀಯ ನೆರವು ನೀಡಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಗಳನ್ನು ಮಾಡುತ್ತಾ
ಪರಿಸರದಲ್ಲಿ ಜನಮನ್ನಣೆ ಗಳಿಸುತ್ತಿದ್ದು ಇವರಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯ ನಡೆಯಲಿ ಎಂಬ ಆಶಯದೊಂದಿಗೆ ಧನಂಜಯ ಪೂಜಾರಿ ಜೊತೆ ಇನ್ನಂಜೆ ಜಯರಾಮ್, ಮುಂಬೈ ನ್ಯೂಸ್.